ರಸ್ತೆ ಕಾಮಗಾರಿಯಿಂದ ಹೆಚ್ಚಾಯಿತು ಧೂಳು. ನಿತ್ಯ ವಾಹನ ಸವಾರಿಗೆ ಹಾಗೂ ಅಂಗಡಿ ವ್ಯಾಪಾರಸ್ಥರು ಈ ಸಮಸ್ಯೆಯಿಂದ ಹೈರಾಣಾಗಿದ್ದಾರೆ. ಹಾಗಾದ್ರೆ ಆ ರಸ್ತೆ ಯಾವುದು ಅಂತೀರಾ? ಇಲ್ಲಿದೆ ಸ್ಪೆಷಲ್ ಸ್ಟೋರಿ. ಕಾಂಕ್ರೀಟ್ ರಸ್ತೆ ಕಾಮಗಾರಿಯಿಂದ ಹೆಚ್ಚಾಯಿತು ಧೂಳುಮಯ. ಧೂಳಿನಿಂದ ಕಂಗೆಟ್ಟ ಸವಾರರು ಹಾಗೂ ಅಂಗಡಿ ವ್ಯಾಪಾರಸ್ಥರು. ಈ ರಸ್ತೆಯನ್ನ ಒಮ್ಮೆ ಸರಿಯಾಗಿ ನೋಡ್ಕೊಳ್ಳಿ. ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇರುವ ವಾಹನ ಸವಾರರು. ಕಾಂಕ್ರೀಟ್ ರಸ್ತೆ ಕಾಮಗಾರಿಯಿಂದಾಗಿ ಧೂಳಿಗೆ ಅಕ್ಷರಶಃ ಹೈರಾಣಾಗಿದ್ದಾರೆ. ಮಂಗಳೂರಿನ ಮಣ್ಣಗುಡ್ಡೆ ಗುರ್ಜಿಯಿಂದ ಉರ್ವ ಮಾರುಕಟ್ಟೆ ಸರ್ಕಲ್ ತನಕ ನಡೆಯುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಇದಾಗಿದ್ದು, ಧೂಳಿನಿಂದಾಗಿ ಅಂಗಡಿ ವ್ಯಾಪಾರಸ್ಥರು ಕಂಗೆಟ್ಟಿದ್ದಾರೆ. ಇನ್ನು ವಾಹನ ಸವಾರರ ಗೋಳು ಕೇಳುವಂತಿಲ್ಲ. ಧೂಳಿನಿಂದ ಕಂಗೆಟ್ಟಿರುವ ಅಂಗಡಿ ಮಾಲೀಕರು ಪ್ಲಾಸ್ಟಿಕ್ ಮೊರೆ ಹೋಗಿದ್ದಾರೆ. ಮಣ್ಣಗುಡ್ಡೆ ಗುರ್ಜಿಯಿಂದ ಉರ್ವ ಮಾರುಕಟ್ಟೆ ಸರ್ಕಲ್ ತನಕ ನಡೆಯುತ್ತಿರುವ ಕಾಂಕ್ರೀಟ್ ರಸ್ತೆಯಿಂದ ವಾಹನ ಸವಾರರು ಸಮಸ್ಯೆಗೀಡಾಗಿದ್ದಾರೆ. ಇನ್ನು ರಸ್ತೆ ಕಾಮಗಾರಿಯಿಂದಾಗಿ ಧೂಳಿನ ಪರಿಣಾಮ ಶೀತ ಕೆಮ್ಮು ಕಾಣಿಸಿಕೊಳ್ಳುತ್ತಾ ಎನ್ನುವ ಸ್ಥಳೀಯರ ವಾದ. ಮಣ್ಣಗುಡ್ಡೆಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ, ಡ್ರೈನೇಜ್ ಕಾಮಗಾರಿ, ಗೇಲ್ ಗ್ಯಾಸ್ ಅಳವಡಿಕೆ, ಜಲಸಿರಿ ಕಾಮಗಾರಿ ಇದೀಗ ನಿಧಾನಗತಿಯಲ್ಲಿ ಸಾಗುತ್ತಿದೆ. ವ್ಯಾಪಾರಸ್ಥರು ಕೂಡ ತೊಂದರೆ ಅನುಭವಿಸುತ್ತಿದ್ದಾರೆ. ಧೂಳಿನಿಂದ ಕಂಗೆಟ್ಟಿರುವ ವ್ಯಾಪಾರಸ್ಥರ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನುತ್ತಾರೆ ಸ್ಥಳೀಯ ವ್ಯಾಪಾರಸ್ಥರಾದ ವಿವೇಕ್ ಪ್ರಭು ಅವರು. ಮಣ್ಣಗುಡ್ಡೆ ಪ್ರೋಬೇಕರಿಂದ ಇದು ನಮಗೆ ತುಂಬ ಕಷ್ಟ ಆಗ್ತಾ ಉಂಟು. ಇಲ್ಲಿ ರೋಡ್ ರಿಪೇರಿ ಆಗ್ತಾ ಉಂಟು. 3 ತಿಂಗಳೊಳಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇದು 2 ವಾರ ಆಯಿತು ನಿಂತಿದೆ ಕೆಲಸ. ಡ್ರೈನೇಜ್ ಕೆಲಸ ಮತ್ತು ನೀರಿದ್ದು ಎಲ್ಲ ಆಗ್ತಾ ಉಂಟು. ನೀರಿದ್ದು ಆಗ್ತಾ ಉಂಟು. ಡ್ರೈನೇಜ್ ಎಲ್ಲ ಏನು ಕೆಲಸ ಆಗ್ತಾ ಇಲ್ಲ. ಫೌಂಡೇಶನ್ ಹಾಕಿದ್ದಾರೆ, ಇದು ಶಂಕುಸ್ಥಾಪನೆ ಮಾಡ್ತಾರೆ. ಮತ್ತೆ ಯಾರು ಬರಲಿ, 1 ವಾರ ಮಾಡಿದರು, ಮತ್ತೆ 2 ವಾರ ನಿಂತಿದೆ ಈ ಕೆಲಸ. ತುಂಬ ಕಷ್ಟ ಆಗ್ತದೆ ಬರೋಕ್ಕೆ. ಎಲ್ಲ ಪ್ಲಾಸ್ಟಿಕ್ ಹಾಕಿ ಮಾಡ್ತಾ ಇದ್ದೇವೆ. ಜನರಿಗೆ ತುಂಬ ತೊಂದರೆ. ಧೂಳದಿಂದ ನೀರು ಸಾಕುವುದಿಲ್ಲ. ಇಲ್ಲ ಅದು 1 ಸಲ ಹಾಕ್ತಾರೆ ಹೇಳಿದ್ದಕ್ಕೆ ನೀರು, ಮತ್ತು ನೀರು ಸಹ ಅದೆಲ್ಲ ಹಾಕಿದರೆ ಸ್ವಲ್ಪ ಜನರಿಗೆ ಸಹ ಒಳ್ಳೆಯದು. ಇಲ್ಲ ಇಡೀ ದಿವಸ ಧೂಳು ತಿನ್ನಬೇಕು ನಾವು ತಿಂದು. ಮಂಗಳೂರಿನ ಮಣ್ಣಗುಡ್ಡೆ ಗುರ್ಜಿಯಿಂದ ಉರ್ವ ಮಾರುಕಟ್ಟೆ ಸರ್ಕಲ್ ತನಕ ನಡೆಯುತ್ತಿರುವ ರಸ್ತೆ ಕಾಂಕ್ರೀಟ್ ಇದಾಗಿದ್ದು, ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಇದೀಗ ನಿಧಾನಗತಿಯಲ್ಲಿ ನಡೆಯುತ್ತಿದೆ. ಕಾಂಕ್ರೀಟ್ ರಸ್ತೆ ಕಾಮಗಾರಿಯಿಂದಾಗಿ ಹಳೆಯ ಡ್ರೈನೇಜ್ ವ್ಯವಸ್ಥೆ ಇರುವುದರಿಂದ ಆ ಕಾಮಗಾರಿ ಕೂಡ ನಡೆಯುತ್ತಿದೆ. ರಸ್ತೆ ಕಾಮಗಾರಿ, ಡ್ರೈನೇಜ್ ಕಾಮಗಾರಿ, ಗೇಲ್ ಗ್ಯಾಸ್ ಅಳವಡಿಕೆ, ಜಲಸಿರಿ ಕಾಮಗಾರಿ ಒಂದೇ ಹಂತದಲ್ಲಿ ನಡೆಸಲಾಗುತ್ತಿದೆ. ಹೀಗಾಗಿ ನಿಧಾನಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದೆಂದು ಸ್ಥಳೀಯ ಕಾರ್ಪೊರೇಟರ್ ಸಂಧ್ಯಾ ಆಚಾರ್ಯ ಹೇಳಿದರು. ಕಾಂಕ್ರೀಟ್ ಕಾಮಗಾರಿ ಆಗುವ ಇದರಿಂದ ಮುಂಚಿನ ನಮ್ಮ ಡ್ರೈನೇಜ್ ಲೈನ್ ಮತ್ತು ಹಳೆಯದಾದ ಡ್ರೈನೇಜ್ ಲೈನ್ ಮತ್ತು ಪೈಪ್ ಲೈನ್ಗಳು ಇರುವುದರಿಂದ ಸ್ವಲ್ಪ ಅವರನ್ನು ರಿಕ್ವೆಸ್ಟ್ ಮಾಡಿ ಹೇಳಿದ್ದಕ್ಕೆ ಅವರು ಮಾಡ್ತೇವೆ ಅಂತ ಹೇಳಿದರು. ಆದ ಕಾರಣ ಈಗೊಂದು ಕಾಂಕ್ರೀಟ್ ಕಾಮಗಾರಿ ಸ್ವಲ್ಪ ಡಿಲೇ ಆಗಿದೆ. ಅದರ ಜೊತೆಗೆ ಈ ಗೇಲ್ ಗ್ಯಾಸ್ ಪೈಪ್ ಲೈನ್ಗಳು ಹಾಗೂ ಜಲಸಿರಿಯ ಲೈನುಗಳು ಅಳವಡಿಕೆ ಇರುವುದರಿಂದ ಸ್ವಲ್ಪ ಜನರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಮುಂದಿನ ಕೆಲಸಗಳನ್ನು ಆದಷ್ಟು ಬೇಗ ಮಾಡುವ ಭರವಸೆಯನ್ನು ಸಾರ್ವಜನಿಕರಿಗೆ ನೀಡುವ ಭರವಸೆಯನ್ನು ನಾನು ನೀಡುತ್ತಿದ್ದೇನೆ. ಧೂಳಿನಿಂದ ವ್ಯಾಪಾರ ಕೂಡ ಇಲ್ಲದಂತಾಗಿದೆ. ಧೂಳಿನಿಂದ ತೊಂದರೆ ಅನುಭವಿಸಿದ್ದಾರೆ. ಅಲ್ಲಿರುವ ಅಂಗಡಿಗಳಿಗೆ ವ್ಯಾಪಾರಸ್ಥರು ಕೂಡ ಯಾರೂ ಬರುತ್ತಿಲ್ಲ. ಬಂದರೂ ಅಲ್ಲಿ ನಿಲ್ಲೋದಿಲ್ಲ.
ಹಾಗಾಗಿ ಅಲ್ಲಿನ ವ್ಯಾಪಾರಸ್ಥರು ನಷ್ಟ ಅನುಭವಿಸುತ್ತಿದ್ದಾರೆ. ಒಟ್ಟಾರೆ ರಸ್ತೆ ಕಾಮಗಾರಿ ಆಗ್ತಾ ಇದೆ. ಸುಗಮ ಸಂಚಾರಕ್ಕೆ ರಸ್ತೆ ಕಾಮಗಾರಿ ಮಾಡಲಾಗ್ತಿದೆ. ಆದರೆ ಕಾಮಗಾರಿಯಿಂದ ಧೂಳು ಸಾಕಷ್ಟು ಸಮಸ್ಯೆ ಉಂಟು ಮಾಡುತ್ತಿದ್ದು ಜನರ ಅಸಮಾಧಾನಕ್ಕೂ ಕಾರಣವಾಗುತ್ತಿದೆ. ಈ ನಿಟ್ಟಿನಲ್ಲಿ ಅಂಗಡಿ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಮೊರೆ ಹೋಗಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.